ಮೊಬೈಲ್ ಫೋನ್ ಮೂಲಕ ಪ್ರಾಪ್ತ ವಯಸ್ಸಿನ ಬಾಲಕಿ ಜೊತೆ ಅನುಚಿತವಾಗಿ ವರ್ತಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ನಗರ ಠಾಣೆಯ ಸಿಬ್ಬಂದಿಯೋರ್ವನನ್ನ ಬಂಧಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಕಮಿಷನರ್ ಎನ್ ಶಶಿಕುಮಾರ್ ಮಾತನಾಡಿ, ನಗರದ ಪೊಲೀಸ್ ಠಾಣೆಗೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಪೋಷಕರ ಜೊತೆ ದೂರು ನೀಡಲು ಬಂದಿದ್ದ ಬಾಲಕಿಯಿಂದ ಮೊಬೈಲ್ ಸಂಖ್ಯೆಯನ್ನ ಪಡೆದ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ದರ್ಜೆಯ ಸಿಬ್ಬಂದಿ ಆಕೆಗೆ ಕರೆ ಮಾಡಿ ಬಳಿಕ ಸಂದೇಶ ಕಳುಹಿಸಿ ಅನುಚಿತವಾಗಿ ವರ್ತಿಸಿರುವ ಬಗ್ಗೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಸದ್ಯ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ ಮಂಗಳೂರು ನಗರ ಠಾಣೆಯ ಸಿಬ್ಬಂದಿಯನ್ನ ಬಂಧನ ಮಾಡಲಾಗಿದೆ ಅಂತ ಹೇಳಿದರು. ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಪಿ ಹರಿರಾಮ್ ಶಂಕರ್ ಉಪಸ್ಥಿತರಿದ್ದರು. ಅಪ್ರಾಪ್ತ ಬಾಲಕಿ ಒಬ್ಬ ಆಟೋ ಡ್ರೈವರ್ ತೊಂದರೆ ಕೊಡ್ತಾನೆ, ನನಗೆ ಚುಡಾಯಿಸೋದು ಕಿಚಾಯಿಸೋದು ಮಾಡ್ತಾನೆ ಅಂತಂದು ಅಪ್ರಾಪ್ತ ಬಾಲಕಿ ಮತ್ತು ಅವರ ಪೋಷಕರು ಜನವರಿ ತಿಂಗಳಲ್ಲಿ ನಮ್ಮ ಒಂದು ಪೊಲೀಸ್ ಠಾಣೆಗೆ ಸಮಸ್ಯೆಯನ್ನು ಹೊತ್ತುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಆ ಹುಡುಗಿ ನಂಬರ್ ಏನಿದೆ, ಅಪ್ರಾಪ್ತ ಬಾಲಕಿಯ ನಂಬರನ್ನು ನಮ್ಮ ಒಬ್ಬ ಸಿಬ್ಬಂದಿ ಪಡ್ಕೋತಾನೆ. ನಂತರದಲ್ಲಿ ಆ ಫೋನ್ಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಮೆಸೇಜಸ್ ಕಳಿಸುವಂಥದ್ದು, ಚಾಟ್ಸ್ ಮಾಡುವಂಥದ್ದು, ಮತ್ತು ಆ ಹುಡುಗಿಗೆ ನೀನೆಲ್ಲಿದೆಯಾ, ಅಲ್ಲಿ ಬಂದು ಭೇಟಿ ಮಾಡ್ತೀನಿ, ಮನೇಲಿ ಒಬ್ಬನೇ ಇದ್ದೀನಿ, ಬರ್ತೀಯಾ, ಈ ಥರ ಎಲ್ಲ ಸ್ವಲ್ಪ ಅನುಚಿತವಾಗಿ ಅವಳ ಜೊತೆ ನಡ್ಕೊಂಡಿರುವಂಥದ್ದು ಅವ್ರ ಪೋಷಕರಿಗೆ ತಿಳಿದ ನಂತರ ಅವರು ಚೈಲ್ಡ್ ವೆಲ್ಫೇರ್ ಕಮಿಟಿ ಸದಸ್ಯರೊಬ್ಬರನ್ನು ಭೇಟಿ ಮಾಡಿ ನಂತರ ನಮ್ಮ ಪೊಲೀಸ್ ಠಾಣೆಗೆ ಬಂದು ವಿಷಯವನ್ನು ತಿಳಿಸಿದರು. ಅದರ ಹಿನ್ನೆಲೆಯಲ್ಲಿ ನಾವು ನಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸಂಬಂಧಪಟ್ಟ ಸಿಬ್ಬಂದಿ ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ದೀವಿ.